ಕಳೆದ ಕೆಲ ದಿನಗಳಿಂದ ನಡೀತಿರುವಂತಹ ಕಾರ್ಕಳ ಉತ್ಸವಕ್ಕೆ ರಾಜ್ಯಪಾಲರು ಭೇಟಿ ನೀಡಿದರು. ಕಾರ್ಕಳ ಉತ್ಸವದಲ್ಲಿ ಪಾಲ್ಗೊಂಡಂತಹ ರಾಜ್ಯಪಾಲರು ಈ ಒಂದು ಕಾರ್ಕಳ ಉತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯದ ಪ್ರಗತಿಯ ಬಗ್ಗೆ, ಚಿಂತನೆಗಳ ಬಗ್ಗೆ ಸೇರಿದಂತಹ ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ಟರು. ಕರುಣೆದ ಕಣ್ಣು ಹಬ್ಬಕ್ಕ ಬೇರು ಮೇದ பொண்ணு ಹಬ್ಬಕ್ಕ ಕರುಣೆದ ಕಣ್ಣು ಹಬ್ಬಕ್ಕ ಕಿರ್ಗೆನಾ ಅಕಲ ತಿರ್ಕಾತ ಮುಗಿಯೋಡೆ ಧನ್ಯವಾದಗಳನ್ನು ಕೊಂಕಣಿ ಅಕಾಡೆಮಿಯ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ನಮ್ಮ ಕೊಂಕಣಿ ಭವನ ಶಿಲಾನ್ಯಾಸಕ್ಕೆ ಬಂದಿದ್ದರು. ಈಗಾಗಲೇ ನಮಗೆ 3 ಕೋಟಿ ಕೊಟ್ಟಿದ್ದಾರೆ, 35 ಸೆನ್ಸ್ ಜಾಗ ಕೊಟ್ಟಿದ್ದಾರೆ ಸರ್ಕಾರ. ಇನ್ನೂ ಒಂದು 3 ಕೋಟಿ ಅಗತ್ಯ ಇದ್ದರೆ ನಾನು ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಿಜವಾಗಲಿ ಅಂತ ಆ ವೆಂಕಟರಮಣ ಹತ್ರ ಬೇಡ್ಕೊಳ್ತಾ, ನಮ್ಮ ಅಧ್ಯಕ್ಷರು ಮತ್ತು ಮಂತ್ರಿಗಳು ಒಂದೇ ಊರಿನವಳೆಲ್ಲ ಒಟ್ಟುಪಾಡುಪಾದು ಇನ್ನು ನ ಭೂತೋ ನ ಭವಿಷ್ಯತಿ ಪಣಪನಲ್ಕ ಕಾರ್ಕಳಡು ಒಂಜಿ ಪೊಸ ಪಜ್ಜ ಒಂದು ಬಂಗಾರದ ಅಚ್ಚರಡು ಬರದೀಪನಂಚೆತ್ತಿನ ಒಂಜಿ ಪೊರ್ಲ ಕಂಟದ ಲೇಸನ್ನು ಸಂಪನ್ನ ಮಲ್ತಿದ್ದಾರೆ. ಅದಕ್ಕೆ ಸಮಸ್ತ ರಡ್ಡರೆ ಕೋಟಿ ತುಳುವೆರ್ನ ಪರವಾದ ಯಾನು ಸುನಿಲಣ್ಣಗೆ ಬೊಕ್ಕ ಇಡೀ ಸುನಿಲಣ್ಣನ ಕೂಟಗು ಯಾನು ಎಡ್ಡೆಪ್ಪುನ ಬೈಕವೆ. ಸುನಿಲಣ್ಣೆ ಸಂಸ್ಕೃತಿ ಸಚಿವರಾಯಿ ಬೊಕ್ಕ ಆರು ದೀನಂಚೆತ್ತನ ಪ್ರತಿ ಒಂಜಿ ದೂರದೃಷ್ಟ ಇದ್ದಾರೆ. ನಿನ್ನೆ ಒಂದು ಮಾಹಿತಿಯ ಪ್ರಕಾರ ನಿನ್ನೆ ಒಂದು ದಿನ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ಕಾರ್ಕಳದ ಉತ್ಸವಕ್ಕೆ 50,000ಕ್ಕೂ ಹೆಚ್ಚು ಜನ ಕಾರ್ಕಳಕ್ಕೆ ಬಂದಿದ್ದಾರೆ ಅಂತಂದ್ರೆ ನಮಗೆ ಅತ್ಯಂತ ಗೌರವ. ಇವತ್ತು ಕಾರ್ಕಳದ ಉತ್ಸವ ಯಶಸ್ಸಿನ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದೆ ಅಂತೇಳಿ ನಾನು ಅವತ್ತಿಂದನೂ ಕೂಡ ಹೇಳ್ತಾನೆ ಬಂದಿದ್ದೇನೆ. ನಾವು ಸ್ವರ್ಣ ಕಾರ್ಕಳದ ಕಲ್ಪನೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತವರು. ಸ್ವರ್ಣ ಕಾರ್ಕಳ ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು प्रति का अवसर है कि समुद्र तटीय कर्नाटक के कला, साहित्य तथा सांस्कृतिक क्षेत्र एवं सर्वधर्म समन्वय और समरसता की पवित्र भूमि कार्कला में 10 दिवसीय भाषा, संस्कृति एवं कला उत्सव का गौरवशाली भव्य आयोजन का आज 5वां दिन है। मैं इसके लिए मंत्री महोदय को, कर्नाटक सरकार को, सभी जनप्रतिनिधियों को और आप उपस्थित सभी भाइयों और बहनों को